ಮನೆಯ ಪಕ್ಕದ ನೀರು ಹರಿದು ಹೋಗುವ ಬೃಹತ್ ತೊರೆಯೊಂದಕ್ಕೆ ಮೀನು ಹಿಡಿಯಲು ಬಲೆ ಹರಡಲು ಹೋದ ವ್ಯಕ್ತಿ ನೀರಿನಲ್ಲಿ ಮುಳುಗಿ ಮೃತಪಟ್ಟ ಘಟನೆ ಕಳೆದ ರಾತ್ರಿ ನಡೆದಿದೆ. ಮೃತ ವ್ಯಕ್ತಿ ಕೊಕ್ರಾಣಿ ನಿವಾಸಿ ವಿವಾಹಿತ ವಿಜಯ್ ಇವರು ಮನೆಯ ಮುಂಭಾಗ ಅಣೆಕಟ್ಟು ಪ್ರದೇಶದಲ್ಲಿ ರಾತ್ರಿ 10ರ ಸುಮಾರಿಗೆ ಮನೆ ಮಂದಿ ಬೇಡ ಎಂದ್ರು ಊಟ ಮಾಡಲು ಬರುತ್ತೇನೆ ಎಂಬುದಾಗಿ ಮನೆಯಲ್ಲಿದ್ದ ಸಹೋದರರಲ್ಲಿ ಹೇಳಿ ಬಲೆ ಹಿಡಿದು ಹೊರಟವರು ಹೊತ್ತು ಕಳೆದರೂ ಬಾರದಿರುವುದರಿಂದ ಸಹೋದರರು ಹುಡುಕಿಕೊಂಡು ಬಂದಾಗ ವ್ಯಕ್ತಿ ನಾಪತ್ತೆಯಾಗಿದ್ದು ಸ್ಥಳೀಯರನ್ನ ಕರೆದು ನೀರಿಗಿಳಿದು ಹುಡುಕಾಟ ನಡೆಸಿದಾಗ ಕೈಕಾಲಿಗೆ ಬಲೆ ಸುತ್ತಿಕೊಂಡ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಈಜು ಬರುತ್ತಿದ್ದರೂ ಬಲೆ ಕೈಕಾಲಿಗೆ ಸುತ್ತಿಕೊಂಡಿದ್ದರಿಂದ ಭಾರಿ ಆಳದ ಭಾಗದಲ್ಲಿ ಮುಳುಗಿ ಮೃತಪಟ್ಟಿದ್ರು. ಮದುವೆಯಾಗಿ ಸುಮಾರು 10 ವರ್ಷ ಕಳೆದಿದ್ರೂ ಮಕ್ಕಳಿಲ್ಲ. ಗಲ್ಫ್ ರಾಷ್ಟ್ರದಲ್ಲಿ ವೃತ್ತಿಯಲ್ಲಿದ್ದ ಇವರು ಕಳೆದ 2 ವರ್ಷದಿಂದೀಚೆ ಊರಲ್ಲೇ ಇದ್ರು. ಇದೇ ಶಾಂಭವಿ ಹೊಳೆಗೆ ಸಂಪರ್ಕ ಹೊಂದಿರುವ ಈ ತೊರೆಯಲ್ಲಿ ಈಜಾಡಿಕೊಂಡಿದ್ದ ಇವರು ಇದೀಗ ಅದೇ ಪ್ರದೇಶದಲ್ಲಿ ಮುಳುಗಿ ಮೃತಪಟ್ಟಿದ್ದು ದುರ್ದೈವವೇ ಸೆರೆ. ಪಡುಬಿದ್ರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೇಲೆ